ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ಎನ್ನ ಕಂಗಳಲ್ಲಿ ತುಂಬಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ
ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಈ ವೇದಿಕೆ ನಡೆಯಲಿದೆ. ತದನಂತರ ದೀಪ ಪ್ರಜ್ವಲನೆಗೆ ಹಾಗೆ ಕಾರ್ಯಕ್ರಮ. ಇಂದಿನ ದೀಪ ಪ್ರಜ್ವಲನದ ಕಾರ್ಯಕ್ರಮವನ್ನು ಶ್ರೀ ಐತಪ್ಪನಲಿಕೆ ಮರಿಕಾಪು, ದಿನೇಶ್ ಮಡಿಮಾರು, ನಿಖಿಲ್ ರೈ ಮುಂಬೈ, ಪ್ರವೀಣಾ ಚಿತ್ತರಂಜನ್ ಶೆಟ್ಟಿ ತಿಲಕೋಡಿ, ಚಂಚಲಾಕ್ಷಿ ದಿನೇಶ್ ಶೆಟ್ಟಿ ಕೆದುಮಾಡಿ, ಶೋಭಾ ಬೋಳದ ಬದವು, ಅಜಿತ್ ಬಲ್ಕುಡೆ ಇವರು ನೆರವೇರಿಸುತ್ತಿದ್ದಾರೆ. ಈ ದೇವರ ಎಂಚ ಪ್ರಕಟ ಆಯರೆ ಗಣಪತಿ ದೇವರ ಎಂಚ ಪ್ರಕಟ ಆಯರೆ ಅಂಚ ಈ ದೇವಸ್ಥಾನ ಎಂಚ ನಿರ್ಮಾಣ ಅಂಡೆ ಸ್ವಾಮಿಲ ಆಶೀರ್ವಾದಗಳು KC ಆಳ್ವೇರ ಕತ್ತಿನ ಹಿರಿಯರ ನಗಲು ಊರ್ದ ಮಾತ ಭಕ್ತರು ಪರ ಊರ್ದ ಭಕ್ತರು ಮಾತ ಸೇರಿದೆ ಆರಂಭ ಭಾರಿ ಬೊಮ್ಮಡು ಈ ದೇವಸ್ಥಾನದ ನಿರ್ಮಾಣ ಅಂಡೆ ಬ್ರಹ್ಮಕಲಶಲ
ಸಾಮಾನ್ಯ ಒಂಜಿ ದೇವಸ್ಥಾನದ ಬ್ರಹ್ಮ ಕಲಶ ಅದೇ 16 ವರ್ಷ ಉಂಟ ದೇವರನ್ನ ಬಿಂಬುಡು ಕಳೆ ಶಕ್ತಿ ಪುಂಡಿ ನಮ್ಮ ಆಗಮ ಶಾಸ್ತ್ರ ಪಂಡ್ಲೆಕ್ಕನೆ 16 ವರ್ಷ ಆಯಿ ಕೂಡಲೇ 13ನೇ ವರ್ಷಕ್ಕೂ ಪುನಃ ಬ್ರಹ್ಮ ಕಲಶ ಅವಡು ದೇಗನಾಗ ಆ ದೇವರನ್ನ ಸುತ್ತಲ ಪಾಣಿಪೀಠಡು ಐದು ಸುತ್ತಮುತ್ತ ಅಷ್ಟಬಂಧ ಅಂತ ಮಾಡುವ ಅಷ್ಟಬಂಧ ಅನ್ನೋ ಒಂದು ಅಂಟು ಆ ಅಂಟು ದೇವರಿಗೆ ಅಭಿಷೇಕ ಮಲ್ಪ ಕ್ಷೀರಾಭಿಷೇಕ ಮಲ್ಪ ಪಂಚಾಮೃತ ಅಭಿಷೇಕ ಮಾಡ್ಕೊಂಡು 5 ಅವರ ಆಯ್ತ ಶಕ್ತಿ ಕಡಿಮೆ ಹಾಕೊಂಡು ಆಯ್ತ ಎಡೆ ಮತ್ತು ಬುದ್ದು ನೀರು ಉಲಾಯಿಪವರ ಸಾಧ್ಯ ಉಂಟು ನಮ್ಮ ದೇವರಿನ ತೀರ್ಥನೆ ದೇವರ ಸ್ನಾನ ಆ ತೀರ್ಥನೆ ಶ್ರದ್ಧಾ ಭಕ್ತಿ ಸೇವನೆ ಮಲ್ಪ ಎಲ್ಲವೇ ಡೌಟು ಅನ್ಪುಜೆ ಸಂಶಯ ಅನ್ಪುಜೆ ಅಪ್ಪೆ ಕೊರ್ಪಣ ನೀರಾವಡು ಪೇರಾವಡು ತೂಪುಂಡು ನೆನೆ ಸರಿ ಕೊದಿಪಾದರ ಅಂಚಾತ ಅಂಡ ದೇವರ ತೀರ್ಥನೆ ದಾದರ ಸಂಶಯದ ಅಂತ ಶ್ರದ್ಧಾ ಭಕ್ತಿಯಡೆ ದೇವರನ್ನ ಗಂಧ ಪ್ರಸಾದನ ತೀರ್ಥನ ಸ್ವೀಕಾರ ಅಂಚನೆ 2 ವರ್ಷದ ದುಂಬು ನಮ್ಮ ಕ್ಷೇತ್ರದ ತಂತ್ರಗಾಯನ ಸ್ವಾಮೀಜಿನ ಪೂರ್ವಾಶ್ರಮದ ಅಣ್ಣೆ ವೇದವ್ಯಾಸ ತಂತ್ರಗಳು ಪಂಡೇರಿ 16 ವರ್ಷ ಆಂಡೆ ಬ್ರಹ್ಮಕಲಶ ಆವಡು ಅದಾಗ ಕೊರೋನಾ ಮುಗಿನಿ ಮಾತ್ರ 2 ಶಕ್ತಿ ಇಜ್ಜಿ ದೇವಡ್ಲ ಶಕ್ತಿ ಇಜ್ಜಿ ಕಿಸೆಟ್ಲ ಶಕ್ತಿ ಇಜ್ಜಿ ಆತ ಮತ ಬಂದರು ಮತ ಸೇರ್ತೇವೆ ಕ್ಷಮೆ ಕೊರಡು ಒಂತ ಎಂಕಲ್ಲ ಸುಧಾರಣೆ ನಮ್ಮ ಸಮಾಜ ಅಂತ ಆರ್ಥಿಕ ಆದ ದೈಹಿಕ ಆದ ಒಂತ ಗಟ್ಟಿ ಆಡಬೇಕು ಮಲ್ಪ ಅಂದೆ ಎಂಕಲ್ ಪಂಡ ಹೋಯ್ ವರ್ಷ ಆತೋಡು ಕಾರಣ ನೋಡ್ದ ಅವರ ವ್ಯವಸ್ಥೆ ಪುನರ್ನಿರ್ಮಾಣ ನೋಡ್ಪದ ಕೆಲವು ಮಾತ ವ್ಯವಸ್ಥೆ ಸರಿಯಾಗಿ ಹಿಡಿದ ಅವರ ತಂತ್ರ ಎಡಬೋದು ಕೊಡೋಕೆಂಡ ಕ್ಷಮೆ ಕೊರಡು 15 ವರ್ಷ ಎಂಗಳಿಗೆ ಅವಕಾಶ ಕೊರಡು ಊರದಾಗ ಮಾತಾಡೋದು ಅದಾಗ ವೇದವ್ಯಾಸ ತಂತ್ರ ಬಂದಿವೆ ಇತ ಮಾತ್ರ ನಾನು ದೇವರಡೆ ಕೇಳುವೆ ನನಗೆ ಕ್ಷಮೆ ಇಜ್ಜಿ ಕೂಡ ನೀವು 1 ವರ್ಷ ದುಂಪಾಡಿ 2 ಕ್ಷಮೆ ಇಜ್ಜಿ ಬರ್ಪಿ ವರ್ಷಕ್ಕೂ ಮಾರ್ಚ್ ತಿಂಗಳು ಜುಲೈ ಬ್ರಹ್ಮಕಲಶ ಆವಡು ಅಂದ್ಕೊಂಡೆ ಬ್ರಹ್ಮಕಲಶದ ಒಟ್ಟಿಗೂ ಎಂಚೆಂಚಿನ ಮಾದ ನಮ್ಮ ಸಂಕಲ್ಪ ಮೊದಲದು ಮುಲ್ಪ ಜೀರ್ಣೋದ್ಧಾರ ಹೊಸ ಕೆಲಸ ಉಂಡು ನಮ್ಮ ದುಮ್ಮು ಮಲ್ದಿನ ಕೆಲಸ ಹೆಚ್ಚಿನ ಪುನಃ ಅದನ್ನೇ ದುರಸ್ತಿ ಮಲ್ಪೋಡು ದೇವರನ್ನ ಗುಂಡದ ಮಾಡಿಡಿದು ಬತ್ತನ ಐಕೆ ಶಿಥಿಲ ಹಾಕದೆ ಐತು ಒಂತೆ ಭಾಗ ಶಿಥಿಲಾಂಡೆ ಅದಾಗ ಊರ್ದ ಜನಕ್ಕೂ ಮಾತ ಭಾರಿ ಗಾಬರ ಐತಪ್ಪಣ್ಣೆ ನಿದ್ದೆನೇ ಮಲ್ತಿದ್ದೆ ಹೆಂಗೆ ಗೊತ್ತು ಸ್ವಾಮಿನಡ ನಮ್ಮ ಕೇಳಿನಾಗ ನಿಗ್ಲು ಮಾತು ಸಂತೋಷ ಪಡಲಿ ದೃಷ್ಟಾಂತ ಹೆಚ್ಚಿನ ನಗ ಊರಿಗೆ ಬರ್ಪಿನ ಭಕ್ತರಿಗೆ ಬರ್ಪನ ಗಂಡಾಂತರನ್ನು ದೇವರ ಸ್ವೀಕಾರ ಮಾಡ್ತೇವೆ ಅಂಚೆ ನಮ್ಮ ಅವೇನು ತೆರೆಯುವಂಗ ಏನಾಗ ಆತನ ಗಂಡಾಂತರತ ಆಯ್ತ ಸೂಚ್ಯ ಹೆಚ್ಚಿನ ನಗ ಆ ಇದರ ದೋಷನ ದೇವರ ಸ್ವೀಕಾರ ಮಾಡ್ತದೆ ನಾವು ಮಾತೆಲ್ಲ ಪತ್ತಪ್ಪ ಜೋಕರು ಒಟ್ಟು ಸೇರಿದ ದೇವರ ಪ್ರಾರ್ಥನೆ ಮಾಡ್ತಾನೆ ನಾನೇ ಕ್ಷಮೆಂಡು ಈಗ ಏನು ಬೇಜಾರು ನೋಡ್ಪಡೆ ಬಲ್ಲಿದ್ದು ಪಡೆದ ಪಲಿಮಾರ ಸ್ವಾಮಿ ದ್ವಾದಶತಿ ತರ್ಪಂಡೆ ಆಯ್ತಾ ಸರಿ ಅದೇ ನಮ್ಮ ಕರೀನ ಆ 2 ತಿಂಗಳು ದಿಂಚೆ ಅಭಿವೃದ್ಧಿಯ ಕೆಲಸ ಒಂದುಂಟು ನೆತ್ತ ಸುತ್ತಮುತ್ತದ ಜವಣೇರಿ ಹಿರಿಯ ನಗಲು ಜಿಂಜನೆಕ್ಕೆ ಹೊರಬಂದುಳ್ಳೇರಿ ಕೆಲವರೇ ಆರ್ಥಿಕವಾದ ನಾಂಡ ಇಟ್ಲ ಪ್ರಾಮುಖ್ಯ ಆಯ್ನ ಸ್ವಲ್ಪ ಕೆಲಸದ ಮೇಲೆ ವಿಚಾರಣೆ ತೋಡು ಎಂಚಿನ ಕೆಲಸ ಆವಡು ಅವು ಯೋಗ್ಯ ಸುಮ್ಮಡಿ ಯೋಗ್ಯ ರೀತಿ ಆವಡು ಬಡಿಪಿನೇನು ತೋಂದುಳ್ಳೇರಿ ಉಲಾಯ್ದ ಅಂಗಣದ ಬಾಡ್ನ ಹಾಸಕಲ್ಲ ಆವಡೆ ದೇವರನ್ನ ಗರ್ಭಗುಡಿಗೆ ಆಯ್ನ ಡ್ಯಾಮೇಜಿನ ಇಂಚ ಸರಿ ಐತ ಕೆಲಸ ಆಯ್ತು ಒಟ್ಟಿಗೂ ಮಾಡಿ ಗಡಿ ಬಿಡಿಟ್ಟು ಬೇತಿನ ಅವೇನು ಪುನಃ ಓಡು ತೆತ್ತದೆ ಐಕೊಯ್ಟ ಪಕ್ಕಾಸ್ ರೀಪು ಪೋತುಂಡು ಅವು ಪೂರ ಆನೆ ಆಳ್ವೆರ್ನ ಆನ ಕುಟುಂಬದ 6ರ ನೇತೃತ್ವ ಆತನಿ ಅವಲೋದ ಅವಶ್ಯ ಐಟ ರಿಪೇರಿ ಮತ್ತು ದಾಂಡಿ ಅಂಚನೆ ಎಡ್ಡೆ ಒಂಜಿ ಅಗ್ರಶಾಲೆ ಉಣತದ ಅಟಿಲ್ಲ ಕೂಡ ಅಂಚನೆ ಆ ಸ್ವಾಮಿಲ್ನ ಒಂದೆತ್ತ ಕೈತಲ್ಲಿ ಎತ್ತಿನ ಆರೆಗಿತ್ತಿನ ಒಂಜಿ ವ್ಯವಸ್ಥೆ ಇತ್ತಿನ ನನಗ ಅಟಿಲ್ದ ಅಂಚನೆ ಆ ಸ್ವಾಮಿಲ್ನ ಒಟ್ಟು ಬರ್ಪಿನ ಆಚಾರ್ಯರ ನಗಲು ಪುರೋಹಿತರ ನಗಲಿಗೆ ಒಂಜಿ ಬೇತನೆ ವ್ಯವಸ್ಥಿತವಾದ ಒಂಜಿ ಮೀಪುನಲ ಒಂಜಿ ಉಂದಲಾವಡು ಅವು ವ್ಯವಸ್ಥೆ ಅಂಡೆ ಸುತ್ತಲ
ಆ ಪೋಡಿದ ಸುತ್ತಲ ಕಲ್ಲು ಬಾಡಿನ ವ್ಯವಸ್ಥೆ ಐಕ್ ಮಾಡಬಂಪಿನ ವ್ಯವಸ್ಥೆ ಅಂಚೆನೆ ನಮ್ಮ ಮುಖಮಂಟಪ ನಮ್ಮ ದೈವ ನಾಗ ದೇವಸ್ಥಾನ ರಕ್ತೇಶ್ವರಿ ಗುಡಿ ಒಂದು ಪೂರ ಪುನರ್ ನಿರ್ಮಾಣ ತಂಡೆ ನಮ್ಮ ಮಾತನ ಪ್ರಾರ್ಥನೆ ಐತೆ ಎಲ್ಲ ಅಂಜಿ 20ನೇ ತಾರೀಕು ಹಿಡಿದು 25 ತಾರೀಕು ಊಟ ಆಜ್ 7 ದಿನ ಈ ಬ್ರಹ್ಮಕಲಶದ ಬೇತೆ ಬೇತೆ ವಿಧಿ ವಿಧಾನ ನಡಪುಂಡು 24ನೇ ತಾರೀಕು ದಾನಿ ದೇವರಿಗೆ ಬ್ರಹ್ಮಕಲಶ ಅಂಡ 25ನೇ ತಾರೀಕು ದಾನಿ ನಮ್ಮ ದೈವದ ನಾಗದೇವರನ್ನ ಮಾತ ಬಿಂಬ ಪ್ರತಿಷ್ಠೆ ಹಾಕೊಂಡು ಈ ಮಾತ ಕಾರ್ಯಕ್ರಮದ ವಿವರ ಕೊರ್ಪಿನ ಒಂದು ಆಹ್ವಾನ ಪತ್ರಿಕೆದ ಬಿಡುಗಡೆ ನೆಕ್ ಬೊಡುತ್ತಿನ ಸಿದ್ಧತೆ ನಮ್ಮ ಬಂಧುಲು ಮಲ್ತೆರೆ ಒவ்வொரு ದಿನ ಕಾರ್ಯಕ್ರಮದಿಯೋಡು ಎಂಚಿನ ದಿಯೋಡು ಉಳಾಯಿ ನಡಪುನ ಧಾರ್ಮಿಕ ವಿಧಿವಿಧಾನಗಳು ನಮ್ಮ ರಾಘವೇಂದ್ರ ಉಪಾಧ್ಯಾಯರ ತಂತ್ರಗಳ ತೋಂದು ಮಲ್ತೊಂದುಲ್ಲೇರೆ ನಮ್ಮ ಮಾತ ಜವಾಬ್ದಾರಿ ಎಂಚಿನಾಗ ಬಾಕಿದ ವ್ಯವಸ್ಥೆ ನೋಡ್ಕೊಡು ಎಂಚಿನ ಬತ್ತಿನ ಮಾತ ಭಕ್ತರಿಗೆಲ್ಲ ಅನ್ನಪ್ರಸಾದ ದೇವರನ್ನ ಅನ್ನಪ್ರಸಾದ ಅವು ತಿಕ್ಕೊಡು ಐಕ್ಯ ಎಂಚಿನ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಚಿನ ಬತ್ತಿನಗಳಲ್ಲಿ ಮಾತ್ರ ನಮ್ಮ ಎಂಚೆ ಎದುಕವನ್ನು ಈ ಆಹ್ವಾನ ಪತ್ರೆ ಹಾಗೆಲ್ಲ ಉದ್ದೇಶ ಉಂಟು ನಮ್ಮ ಹಿರಿಯರನ್ನ ಸುತ್ತಮುತ್ತದ ಮಾತ ಇಲ್ಲಗಳ ಹೋದು ನಮ್ಮ ವೈಯಕ್ತಿಕ ಅದು ಕೊರಡು ಪೋಸ್ಟುಡು ಕೊರ್ಪಿನತ್ತೆ ಪರವೂರ್ದಗಳು ನಮಗೆ ಜಿಂಜ ಸಹಾಯ ಮಾಡಿದೆ ಬೊಂಬಾಯಿ ಆವಡೆ ಪೂನಾ ಆವಡೆ ಮೈಸೂರು ಬೆಂಗಳೂರದ ಜಿಂಜ ಜನ ಭಕ್ತಾತರು ನಮ್ಮ ಬಂಧುಗಳು ನಮಗೆ ಜಿಂಜ ಸಹಕಾರ ಕೊಡ್ತಾರೆ ಆರ್ಥಿಕ ಸಹಕಾರ ಕೊಡ್ತಾರೆ ಆಗಲೇ ಮಾತೆಲ್ಲ ಈ ಆಹ್ವಾನ ಪತ್ರಿಕೆ ಮುಟ್ಟುದು ಆಗಲು ಮಾತೆಲ್ಲ ಈ ಬ್ರಹ್ಮಕಲಶದ ಶುಭ ಸಂದರ್ಭಗಳಿಗೆ ಬರಡು ಇತ್ತ ದಿನ 15 ಮಾತ್ರ ಉಂಟು ಹೆಚ್ಚು ದಿನ ಇಜ್ಜಿ ಭಾರಿ ತ್ವರಿತಗತಿ ಇಟ್ಟು ಈ ಆಹ್ವಾನ ಪತ್ರಿಕೆ ಒಂಜಿ ಪೋಸ್ಟರ್ ಪೋಪಿನಾಗಲೇ ಬೇಗ ಪೋಡು ಆಯ್ತೊಟ್ಟಿಗೂ ಅಂಚನೆ ಬೇತೆ ಬೇತೆ ಗುಂಪು ಅಂತದ್ದು ನಮ್ಮ ಸುರುತ ಬ್ರಹ್ಮಕಲಶಾನಗ ಬೇತೆ ಬೇತೆ ಧಾರ್ಮಿಕ ಕೆಲಸನಾಗ ಎಂಚ ಇಲ್ಲಗೆ ನಮ್ಮ ಈ ಒಂಜಿ ಆಹ್ವಾನ ಪತ್ರಿಕೆಯನ್ನು ಮುಟ್ಟಾದೆ ಭಾರಿ ಶ್ರದ್ಧೆಡು ಭಕ್ತಿಡು ಪ್ರೀತಿಡು ನಮ್ಮ ಆಗ್ಲಿನ ಆಹ್ವಾನ ಮಲ್ದ ಅಂಚನೆ ಈ ಆಹ್ವಾನ ಪತ್ರಿಕೆ ಇಲ್ಲಗೆ ಸುತ್ತಮುತ್ತದ ಮಾತ ಇಲ್ಲ ಹೋದಾಗಲೇ ಎತ್ತಾವಡು ಮಾತ್ರ ತಗಲಿನ ಪ್ರಾರ್ಥನೆ ಮಾಡ್ಕೊಂಡು ನಿಗಲು ಬರಡು ನಮ್ಮ ದೇವಸ್ಥಾನ ಭಾರಿ ಪುರಾಕೃತ ದೇವಸ್ಥಾನ ಮಧ್ವಾಚಾರ್ಯರು ಚಾತುರ್ಮಾಸ್ಯಕ್ಕೂ ದಿನ 6 ಪೂಜೆ ಮಲ್ದಿನ ಜಾಗ ಸಾಮಾನ್ಯ 300-400 ವರ್ಷ ಜಲ ವಾಸ್ಯಾತಿತ್ತಿನ ದೇವರು ಪ್ರಕಟ ಆಗ್ತಾರೆ ನಿಗಲು ಮಾತೆಲ್ಲ ಬರ್ತದೆ ದೇವರನ್ನ ಗಂಧ ಪ್ರಸಾದ ಸ್ವೀಕಾರ ಮಾಡಿಕೊಡು ನಿಗಲು ಸಾಧ್ಯ ಇತ್ತಿನ ಸೇವೆನೆ ಶಕ್ತ್ಯಾನುಸಾರ ನಿಗಲೆ ದೇವರ ಕೊರಡು ಒಂದು ಪಡೆದೆ ನಮ್ಮ ಪ್ರಾರ್ಥನೆ ಎಲ್ಲ ಮುಗಿದು ಆಯ್ನಿಡ್ದವರ ಇನ್ನಿತ ಈ ಸಂಧ್ಯಾಕಾಲಡು ಭಜನೆ ನಡೆದಂಡೆ ನಮ್ಮ ಈ ಗೋಧೂಳಿ ಮುಹೂರ್ತನಾಗ ಐಕಿ ಬಟ್ಟೆಡ ಸಮಯಕ್ಕೆ ನಡೆಸಿ ಗೋಧೂಳಿನಾಗ ಪೆತ್ತ ಕೈಕಂಜರು ಗುಡ್ಡೆ ಕೂತು ಆಯ್ತಾ ಕೆರೆಂದಲ್ಲಿ ನಿಲೀಕೆ ಪೇರನ್ನು ತುಂಬ ಒಂದು ಏನ ಬಾಳೆಗೆ ತಿನ್ಪಾವ ಏನ ಕഞ്ഞിಗೆ ತಿನ್ಪಾವ ಅಂದು ನಾಗಾಲೋಟುಡು ಕಿದೆಕ್ಕೆ ಬರ್ಪುಂಡಿಗೆ ಯಜಮಾನನ ಕಿದೆ ಬನ್ನಗ ಪೆತ್ತದ ಗೊರಸುಗೂ ಮಣ್ಣು ಕಲ್ಲು ತಾಗಿದು ಧೂಳು ನಿತ್ತಲಕ್ಕೊಂಡು ಅಂಚಿನ ಮುಹೂರ್ತ ಗೋಧೂಳಿ ಮುಹೂರ್ತ ಅಂತ ಭಾರಿ ಪ್ರಾಶಸ್ತ್ಯವಾಯಿನ ಮುಹೂರ್ತ ಒಂದು ನಮ್ಮ ಏರಳ ತಂತ್ರಲಾದ ಜ್ಯೋತಿಷ್ಯರಡ ದಿನಕ್ಕೆಣಿದೈತಿ ಈ ಮುಹೂರ್ತ ಬಹಳ ಪವಿತ್ರವಾಯಿನ ಮುಹೂರ್ತ ಅಂದ್ಕೊಡದೆ ದೇವರಡ ಪ್ರಾರ್ಥನೆ ಮಾಡ್ತಾ ಹಿರಿಯರಾಯನ KC ಅಳ್ವೇರಿ ಅಂಚನೆ ಮಾತ ನಮ್ಮ ಬಂಧುಲು ಮಾತ ಒಟ್ಟು ಸೇರ್ದ ಜನ ಪೂತೊಟ್ಟಿಗೂ ಒಂಜಿ ಬಲ್ಲುಗಿಲ ಒಂಜಿ ಅವಕಾಶ ಅಂದ್ಕೊಡೋದು ಎಲ್ಲ ನಿಗಲೊಟ್ಟು ಸೇರಂದ ಎನ್ನ ದಾಲಜಿ ಅವು ವಿಷ್ಣುಮೂರ್ತಿನೊಂದು ಮಾತ್ರ ಪಣಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾವಡೆ ನಾನು 20ನೇ ತಾರೀಕು ದುಲಾಯಿ ಒರಿಗಿನ ಕೆಲಸ ಹೆಂಚಿನ ಉಂಡು ಅವು ಪೂರ್ತ ಮುಗಿತದೆ ತಂತ್ರಿದಾರಲಿಂದ ಆಗಲ್ಲ ಅರ್ಚ ಪುರೋಹಿತ ವರ್ಗದಾಗಲೇ ನಮ್ಮ ಸ್ವೀಕಾರ ಮಾಡಿಕೊಡು ಋತ್ವಿಜರೇನು ಅದಾಗ ಮಾತಲ ಕೆಲಸ ಮುಗಿಯೋಡು ಆಯಿತು ದುಂಬು ನಮ್ಮ ಸೀತಾರಾಮಣ್ಣಗೆ ಬೇರೆ ಮಾತಾಡಿ ಆಸೆಂಡು ಕೆಲವಂಚ ಒರಿಗಿನ ಕೆಲಸಲ ಈ ಸಂದರ್ಭಗಳು ಪೂರ್ತಿ ಆನಂದ ಕಾರಣ ನಮ್ಮ ಜವಳಿಯರು
ಜಿಂಜ ಉತ್ಸಾಹಡು ದೇವರ ಮೆತ್ತಿ ಭಕ್ತಿ ಉಳ್ಳೇರಿ ನಿಗಲಿ ಎಣ್ಣದಿನ ಕೆಲಸ ದೇವರ ಗಣಪತಿಗಳು ದೇವರಿಗೆ ಪೂಜೆ ಬಿಡ್ಚಿ ದೇವರಿಗೆ ಇಲ್ಲು ಬಿಡ್ಚಿ ದೇವರಿಗೆ ಶೃಂಗಾರ ಬಿಡ್ಚಿ ನಂಕು ಬೋಡು ನಮ್ಮ ಸಂತೋಷಕ್ಕೋಸ್ಕರ ಎಂಚ ಅಪ್ಪ ತನ್ನ ಬಾಲಿನೇ ಬೇತೆ ಬೇತೆ ರೀತಿಯಲ್ಲಿ ಶೃಂಗಾರ ಬರ್ತದೆ ಪೊಣ್ಣು ಜೋಕುಲು ತಂತ್ರಗಳು ಆಣು ಬಾಳೆಗೆ ಜಲ್ಲಿ ಬಾಡುವೆ ಅಂದಮ್ಮ ಆಣು ಜೋಕಲಿಗೆ ಪೊಣ್ಣು ಲೆಕ್ಕ ಜಲ್ಲಿ ಬಾಡ್ದ ಅವನ ಶೃಂಗಾರ ಬರ್ಪೇರು ಅಗಲಕ್ಕೆಲ್ಲ ಆಸ ಏನ ಬಾಲಿನೇ ಅವನು ಎಂಚೆತ್ತು ಕೊಡೋದು ಕೃಷ್ಣಾಷ್ಟಮಿ ದಾನಿ ನಮ್ಮ ಬಾಲ್ಯಗೆ ಕೃಷ್ಣನ ವೇಷ ಪಡೆದು ನಮ್ಮ ಸಂತೋಷ ಬಿಡಪ್ಪ ಅಂಚನೆ ಆ ವಿಷ್ಣುಮೂರ್ತಿಗೆ ವೈಭವದ ಈ ಬ್ರಹ್ಮಕಲಶ ಉತ್ಸವಾದಿನಿ ಮಲ್ಪನ ದೇವರಿಗೋಸ್ಕರ ಹೊತ್ತೆ ಆ ಬಿಂಬಗೋಸ್ಕರ ಹೊತ್ತೆ ನಮ್ಮ ಸಂತೋಷಗಳು ನಾವು ಮಲ್ಪನ್ನು ಪಡೆದು ಹೆಂಗೆ ಪಾತ್ರೆ ಇದು ಅವಕಾಶ ಮುತ್ತುಕೂರಿ ಪುಡ್ತಾಂಡು ನನಂಜು ಕಾರ್ಯಕ್ರಮ ಮುಡಿಯ ನಿತ್ತ 1 ಗಂಟೆ ಅప్పుడు నేను 40 ನಿಮಿಷ ಹಿಡಿಯುತ್ತೆ ಎಂಚ ಇತ್ತು ಗೊತ್ತಿಜ್ಜಿ ఆయన ಹಿಡಿದವರ ಮಾತ ಬಂಧುಲೆಗ್ಲ ಮುಖ್ಯವಾದ ಎನ್ನ ಅಪ್ಪೆನಗಲಿಡ ಯಾನ ಪ್ರೀತಿ ನಮಸ್ಕಾರ ಬರ್ತದೆ ದೆಗಿನಾಗ ನಿಕಲ್ ಉಲ್ಲಡ ಸಮಾಜ ಉಂಟು ನಿಕಲ್ ಗಟ್ಟಿಲ್ಲದ ಧರ್ಮ ಉಂಟು ನಮ್ಮ ಧರ್ಮ ನಮ್ಮ ಸಮಾಜ ನಮ್ಮ ಭಕ್ತಿ ಶ್ರದ್ಧೆ ಇತ್ತ ನನ್ನ ಅಣ್ಣ ಎಂಕಲ ಹಿಡ್ದವರಂತ ಪುರುಷರ ನಿಗಲ ಹಿಡ್ದವರನ್ನು ಕೊಡಂದು ಮಾತ ಬಂಧುಲೆಗ್ಲ ಸ್ವಾಮೀಜಿಯು ಆಹ್ವಾನ ಕೊಡ್ತೇವೆ ಭಾರಿ ಉತ್ಸಾಹ ಹುಡುಗರಿ ಪಲ್ಲೆಮಾರ ಸ್ವಾಮಿಗಳು ಆರ್ನಲ ಒಂಜಿ ಆಶೀರ್ವಾದ ಮುಂದೊಂದು ಪಣಂದು ಮಾತರಲ್ಲಿ ನಮಸ್ಕಾರ ಮಾಡಿಕೊಂಡು ಈ ಒಂಜಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಆಮಂತ್ರಣ ಪತ್ರಿಕೆನೇ ನಮ್ಮ ಮಾತ ಸೇರಿದೆ ದೇವರನ್ನ ಪಾದಕ್ಕೂ ಅರ್ಪಣೆ ಮಾಡ್ತದೆ ಒಂದು ಸಮಾಜಕ್ಕೂ ಬಿಡುಗಡೆ ಮತ್ತೊಂದಿಲ್ಲ. ಧನ್ಯವಾದ. ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸೋಮನಿಗೆ ಅವರಿಗೆ ತುಂಬ ಹೃದಯದ ಶ್ರೇಷ್ಠದ ಪರವಾಗಿ ತುಂಬ ಹೃದಯದ ಕೂಡ ನಮ್ಮ ಶ್ರೇಷ್ಠದ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಹೃದಯದ ಧನ್ಯವಾದಗಳು. ಅದೇ ರೀತಿ ಜೀವನದ ಸಮಿತಿಯ ಕಾರ್ಯಾಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ ಅವರನ್ನ ಇವತ್ತಂತ ಎಲ್ಲರಿಗೂ ಮಾತೆಯರಿಗೆ ಮಹನೀಯರಿಗೆ ಎಲ್ಲರಿಗೂ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ್ದೇವೆ. ಅದೇ ರೀತಿ ಮುಂದಕ್ಕೆ ಕಾರ್ಯಕ್ರಮ ದಿನಾಂಕ 21/3/2024 ಗುರುವಾರದಂದು ಮಧ್ಯಾಹ್ನ 2 ಗಂಟೆಗೆ ಶ್ರೀ ಕ್ಷೇತ್ರ ತಲಪಾಡಿ ದೇವಿಪುರ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹೊರಟು ಎತ್ತಿರ ಪದವ ಕೆದುಮಾಡಿ ಮಾರ್ಗವಾಗಿ ನಮ್ಮ ಕ್ಷೇತ್ರವನ್ನು ತಲುಪಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಗ್ರಾಮಸ್ಥರು ಸಹಕಾರ ನೀಡಬೇಕಾಗಿ ತುಂಬ ವಿನಯಪೂರ್ವಕ ವಿನಂತಿಸಿದ್ದೇವೆ. 2 ಗಂಟೆಗೆ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹೊರಕಾಣಿಕೆ ಮೆರವಣಿಗೆ ಹೊರಡಲಿಕ್ಕಿದೆ. ಶ್ರೀಯುತ ಐತಪ್ ಶೆಟ್ಟಿ ಇವರ ಬಾಬ್ತು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಟೀಲು ಮೇಳದವರಿಂದ ಯಕ್ಷಗಾನ ಬಾಲ್ಯ ಕೂಡ ನಡೆಯಲಿಕ್ಕಿದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸ್ತೇವೆ.